ಆತ್ಮೀಯ ವೀಕ್ಷಕರೇ, ಈ ಕಂಬಳದ ಪರಿಸರ ನಿಜವಾಗಿ ಜಾತ್ರೆಯ ಒಂದು ಸೌಂದರ್ಯವನ್ನು ಪಡೀತಾ ಇದೆ. ಸಂಜೆ ಆಗ್ತಾ ಇರುವಂತೆ ಜನಸಾಗರ ಇಲ್ಲಿಗೆ ಹರಿದು ಬರ್ತಾ ಇದ್ದಾರೆ. ನಾನೀಗ ಇರುವಂಥದ್ದು ಈ ಕಂಬಳ ಕರೆಯ ಸಮೀಪವೇ ಇರುವಂತಹ ಮಾರಾಟ ಮಳಿಗೆಯ ಮಧ್ಯೆ. ಇದರ ಪಕ್ಕದಲ್ಲಿಯೇ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವೇದಿಕೆ ಕೂಡ ಇದೆ. ತಾವು ಗಮನಿಸ್ತಾ ಇದ್ದೀರಿ, ಎಲ್ಲೆಡೆ ಜನಸಾಗರ ಹರಿದು ಬರ್ತಾ ಇದೆ. ವಿಶೇಷವಾಗಿ ಮಾರಾಟ ಮಳಿಗೆಗಳತ್ತ, ಆಹಾರ ಮಳಿಗೆಗಳತ್ತ ಜನ ಹರಿದು ಬರ್ತಾ ಇದ್ದಾರೆ. ತಾವು ಗಮನಿಸ್ತಾ ಇದ್ದೀರಿ, ರಾಜ್ಯದ ನಾನಾ ಕಡೆಗಳಿಂದ, ವಿಶೇಷವಾಗಿ ಕರಾವಳಿ ಭಾಗದಿಂದ ಕೂಡ ಇಲ್ಲಿಗೆ ಜನ ಬಂದಿರುವಂಥದ್ದು ಮತ್ತು ಬೆಂಗಳೂರಿನಲ್ಲಿದ್ದ ತುಳುನಾಡಿನ ಜನ ಬಂದಿರುವಂಥದ್ದು, ಜೊತೆಗೆ ಈ ಬೆಂಗಳೂರು ನಗರದಲ್ಲಿರುವಂಥ ಆಸಕ್ತರು ಬಂದಿರುವಂಥದ್ದು. ಎಲ್ಲ ದಾರಿಗಳು ಕೂಡ ಇಲ್ಲಿಗೆ ಬರುವಂತಹ ಒಂದು ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದೇವೆ. ಸಂಜೆ ಆಗ್ತಾ ಇದ್ದಂತೆ ಬಹಳ ಮುಖ್ಯವಾಗಿ ಎಲ್ಲ ಆಫೀಸ್ ವರ್ಕ್ಗಳನ್ನು ಮುಗಿಸಿ ಬರುವಂಥವರು ಕೂಡ ಹೆಚ್ಚುತ್ತಾ ಇದ್ದಾರೆ. ಇದರ ಪಕ್ಕದಲ್ಲಿಯೇ ಸಾಂಸ್ಕೃತಿಕ ವೇದಿಕೆ ಕೂಡ ಇದೆ. ಈ ಸಾಂಸ್ಕೃತಿಕ ವೇದಿಕೆಯಲ್ಲಿ ನಿರಂತರವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರದರ್ಶನಗೊಳ್ತಾ ಇದೆ. ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಮತ್ತು ಕರಾವಳಿಯಿಂದ, ತುಳುನಾಡಿನಿಂದ ಬಂದಿರುವಂಥ ಸಾಂಸ್ಕೃತಿಕ ತಂಡಗಳ ಪ್ರದರ್ಶನ ಕೂಡ ಇಲ್ಲಿ ಆಗ್ತಾ ಇದೆ. ಹಾಗಾಗಿ ಈ ಪರಿಸರದ ಎಲ್ಲ ವೇದಿಕೆಗಳಿರ್ಬೋದು, ಮಾರಾಟ ಮಳಿಗೆಗಳಿರ್ಬೋದು ಅಥವಾ ಇನ್ನಿತರ ಎಲ್ಲ ಜಾಗಗಳು ಕೂಡ ಜನನಿಬಿಡವಾಗಿರುವಂಥದ್ದು, ಪ್ರೇಕ್ಷಕರಿಂದ ತುಂಬಿ ತುಳುಕಿರುವಂಥದ್ದು. ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಚಿತ್ರಣವನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಈಗ ನಾವು ನೋಡ್ತಾ ಇರೋದು, ಆದರೆ ರೋಬೋಟಿಕ್ಸ್ ನಮ್ಮ ಇಡೀ ರಾಜ್ಯಕ್ಕೆ ಅದೆಷ್ಟೋ ವರ್ಷಗಳ ಹಿಂದೆ ಜೋಶ್ ಅನ್ನುವಂಥ ಸಿನಿಮಾದ ಮುಖಾಂತರ ತೋರಿಸಿದ್ರು. ಅದಾದ್ಮೇಲೆ ಸುಮಾರು 4,000 ಕಾರ್ಯಕ್ರಮಗಳನ್ನು ಕೊಟ್ಟು ವೇದಿಕೆಯಲ್ಲಿ ತೋರಿಸಿದ್ರು. 40 ದೇಶಗಳ ಹೆಚ್ಚಿನ ಸಿನಿಮಾ ನಟ ಅಷ್ಟಮಾತ್ರದಲ್ಲಿ ವೇದಿಕೆಯಲ್ಲಿ ಬಂದಾಗ ಲೀಲಾಜಾಲವಾಗಿ ಯಾವುದೇ ರೋಬೋಟ್ ಗಿಂತ ಕಡಿಮೆ ಇಲ್ಲ ಅನ್ನುವಂಥ ಪರ್ಫಾರ್ಮೆನ್ಸ್ ನ ಕೊಡುವಂತ ರೋಬೋ ಗಣೇಶನಿಗೆ ಜೋರಾದ ಚಪ್ಪಾಳೆ ಸ್ವಾಗತವನ್ನು ಕೊಡಬೇಕು. ಕಂಬಳವನ್ನು ವೀಕ್ಷಣೆ ಮಾಡಲಿಕ್ಕೆ ಸುಳ್ಯದಿಂದ ಆಗಮಿಸಿರುವಂತಹ ದಂಪತಿ ನಮ್ಮೊಂದಿಗಿದ್ದಾರೆ. ಅಶೋಕ್ ಚುಂತಾರ್ ಮತ್ತು ಶೋಭಾ ದಂಪತಿ ಇದ್ದಾರೆ. ಅತ್ಯುತ್ತಮ ಕೃಷಿಕರು ಕೂಡ, ಕೃಷಿ ಪ್ರಶಸ್ತಿಯನ್ನು ಪಡೆದವರು. ವಿಶೇಷವಾಗಿ ಈ ಕರಾವಳಿಯ ಕಂಬಳ ರಾಜಧಾನಿಗೆ ಬಂದಿದೆ. ಏನು ಫೀಲ್ ಆಗ್ತಾ ಇದೆ? ಖಂಡಿತ ನಾವು ಬೆಂಗಳೂರಿಗೆ ಬಂದಾಗೆ ಕಾಣ್ತಾ ಇಲ್ಲ. ಪುತ್ತೂರು ಉಪ್ಪಿನಂಗಡಿಯಲ್ಲಿ ಕಂಬಳ ನೋಡಲಿಕ್ಕೆ ಹೋಗ್ತಾ ಇದ್ದೆವು, ಕಕ್ಕೆಬದೋಗಿ ಹೋಗ್ತಾ ಇದ್ದೆವು. ಅಲ್ಲೇ ಇದ್ದಾಗೆ ಅನಿಸ್ತಾ ಇದೆ. ಯಾಕೆಂತ ಹೇಳಿದರೆ ತುಳು ಮಾತಾಡೋರು ಸುತ್ತಮುತ್ತ ಇದ್ದಾರೆ. ಅದೇ ರೀತಿಯ ಕಮೆಂಟ್ರಿ ಆಗ್ತಾ ಇದೆ, ಹೊಸ ಮುಖಗಳು. ಅದಕ್ಕಿಂತಲೂ ಹೆಚ್ಚು ಭಾಳ ಸಂತೋಷ ಏನಂತ ಹೇಳಿದರೆ, ಬೆಂಗಳೂರಿಗರು ಸಹ ಇದನ್ನು ಸವಿತಕ್ಕದನ್ನು ಕಂಡಾಗ ಕಂಬಳ ಕರಾವಳಿ ಬಿಟ್ಟು ರಾಜ್ಯಕ್ಕೆ ಬಂದಿದೆ, ಇದು ದೇಶಕ್ಕೆ ಹೋಗಬೇಕು, ಪ್ರಪಂಚದಾದ್ಯಂತ ಹೋಗ್ತದೆ. ಆ ಕಂಬಳದ ಇತಿಹಾಸ ಮೆರಿಬೇಕು, ಕರಾವಳಿಯ ಇತಿಹಾಸ ಉತ್ತುಂಗಕ್ಕೆ ಏರಬೇಕು ಅಂತೇಳಿ ಒಂದು ಆಸೆ ಆಗ್ತಾಯಿದೆ, ಹಾರೈಕೆ ಇದೆ. ಖಂಡಿತ ನಮ್ಮ ಮಂಗಳೂರು ಭಾಗದಲ್ಲೇ ನಾವು ಇರುವ ರೀತಿಯ ಪರಿಸರ ಇಲ್ಲಿ ಸೃಷ್ಟಿಯಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸರ್. ತುಂಬಾ ಖುಷಿ ಆಯಿತು ಇಲ್ಲಿ ಜನರನ್ನು ನೋಡುವಾಗ. ಇಲ್ಲಿ ಕೂಡ ನಮ್ಮ ಊರಲ್ಲಿ ಇದ್ದಾಗೆ ಉಂಟಲ್ಲ ಅಂತ ಭಾರಿ ತುಂಬ ಜನ ನೋಡಿ ಖುಷಿ ಆಯಿತು.
ನಮ್ಮ ಕಂಬಳ ಬೆಂಗಳೂರು ಕಂಬಳಕ್ಕೆ ವಿಶೇಷವಾಗಿ ಸುಳ್ಯ, ಪುತ್ತೂರು, ಬೆಳ್ತಂಗಡಿ ಭಾಗದಿಂದ ಜನ ಆಗಮಿಸಿದ್ದಾರೆ. ಪುತ್ತೂರು ಭಾಗದಿಂದ ಕಂಬಳದ ನೆಲ ಪುತ್ತೂರು, ವಿಶೇಷವಾಗಿ ಸಹಸ್ರಾರು ಮಂದಿ ಆಗಮಿಸಿದ್ದಾರೆ. ವಿಶೇಷವಾಗಿ ಕಂಬಳದಲ್ಲಿ ಪರಿಣತಿಯನ್ನು ಹೊಂದಿರುವಂಥ ಅನೇಕ ಗಣ್ಯರು ಕೂಡ ನಮ್ಮೊಂದಿಗಿದ್ದಾರೆ. ಸರ್, ತಮ್ಮ ಹೆಸರು? ನಮ್ಮ ಹೆಸರು ರತ್ನಾಕರ್ ನಾಯ್ಕ ಅಂತ. ತಮ್ಮ ಹೆಸರು? ಕೇಶವ ಸುವರ್ಣ ಅಂತೇಳಿ, ಪುತ್ತೂರು. ನಾವು ಪುತ್ತೂರಿನವರು. ಪುತ್ತೂರಿನಲ್ಲಿ ಕಂಬಳದ ನೆಲ ಆದರೆ ಈಗ ರಾಜಧಾನಿಯಲ್ಲಿ ಆಗ್ತಾ ಇದೆ. ಇಲ್ಲಿ ನಮಗೆ ಈ ಕಂಬಳ ನೋಡಿ ಭಾರಿ ಖುಷಿಯಾಗಿದೆ. ಇಂಥ ಒಂದು ಸಂಭ್ರಮ ನಮ್ಮ ಊರಿಂದ ಇಲ್ಲಿ ನಡೀತದೆ ಅಂತ ಹೇಳಿ ನಮಗೆ ಆಗುವಂಥ ಸಂತೋಷ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿಯ ಜನ, ಇಲ್ಲಿಯ ವ್ಯವಸ್ಥೆಗಳು, ಇಲ್ಲಿಯ ಪ್ರತಿಯೊಂದು ವಿಷಯ ನೋಡುವಾಗ ನಮಗೆ ಭಾರಿ ಮನಸ್ಸಿಗೆ ಎಷ್ಟು ಸಂತೋಷ ಆಗ್ತದೆ ಅಂತ ಹೇಳಿದರೆ ಅದನ್ನು ಬಣ್ಣಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಇಲ್ಲಿಯ ಕೋಣಗಳು, ಇಲ್ಲಿಯ ಆಗುವಂಥ ವ್ಯವಸ್ಥೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಒಂದಕ್ಕೆ ಒಂದು ಒಳ್ಳೆಯದಾಗಿ ನಡೀತಾ ಉಂಟು. ಸರ್, ಇದು ನಮ್ಮೂರಿನ ತುಳುನಾಡ ಒಂದು ಸಂಸ್ಕೃತಿ. ನಮ್ಮ ಕಂಬಳ, ಬೆಂಗಳೂರು ಕಂಬಳ ಭಾರಿ ಖುಷಿ ಆಗ್ತಾ ಉಂಟು. ನಮ್ಮ ಊರಿನಲ್ಲಿ ನಡೆಯುವಂಥ ಈ ಕಾರ್ಯಕ್ರಮ ಇದೀಗ ರಾಜಧಾನಿಯಲ್ಲಿ ನಡೀತಾ ವಿಶ್ವವಿಖ್ಯಾತ ಒಂದು ಲಕ್ಷಣ ಕಾಣ್ತಾ ಇದೆ. ಒಳ್ಳೆ ವಾತಾವರಣ ಕೂಡ ಸಿಕ್ಕಿದೆ ನಮಗೆ. ಸ್ವಲ್ಪ ಮಳೆ ಹನಿ ಬಿತ್ತು, ತಣ್ಣಗಿನ ವಾತಾವರಣ, ಮನಸ್ಸಿಗೆ ಒಪ್ಪುವಂಥ ವಾತಾವರಣವಾಗಿದೆ. ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತಾ ಉಂಟು. ಭಾರಿ ಸಂತೋಷ ಆಗ್ತದೆ. ಕಂಬಳದ ಪರಿಸರ ಈ ಸಂಜೆ ಆಗ್ತಾ ಇದ್ದಂತೆ, ಮುಸ್ಸಂಜೆ ಆಗ್ತಾ ಇದ್ದಂತೆ ಇಡೀ ಜನಜಾತ್ರೆಯಾಗಿ ಪರಿಣಮಿಸ್ತಾ ಇದೆ. ವಿಶೇಷವಾಗಿ ಪುತ್ತೂರು ಭಾಗದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಜನರು ಆಗಮಿಸಿದ್ದಾರೆ. ಸರ್, ತಮ್ಮ ಹೆಸರು? ರೂಪೇಶ್ ರೈಂದ, ರೈತ ಸಂಘದ. ಮಲ್ಲಿಕಾ ಪ್ರಶಾಂತ್ ಪಕಲ, ಮಲಾರ ಬೀಡು. ರೇಷ್ಮಾ ಶೆಟ್ಟಿ, ಬ್ಯಾಂಗ್ಳೂರು. ಉಮೇಶ್ ಶೆಟ್ಟಿ. ಆಶಿತಾ. ಏನು ಅನ್ನಿಸ್ತಾ ಇದೆ? ನಮ್ಮ ರೈತರು ಎಲ್ಲ ಬಂದಿದ್ದಾರೆ. ರೈತರಿಗೆ ಒಂದು ಇದು ಕಂಬಳ ಜಾತ್ರೆ ಆಗಿ ಹೋಗಿದೆ. ಇಲ್ಲಿ ಬೆಂಗಳೂರಿನಲ್ಲಿ ನಮ್ಮ ಕಂಬಳ, ನಮ್ಮ ದಕ್ಷಿಣ ಕನ್ನಡದ ಪರಿಸರದ ಎಲ್ಲ ನಮ್ಮ ಜಾತ್ರೆ ಇದೊಂದು ಬೆಂಗಳೂರಿನಲ್ಲಿ ನಮ್ಮ ತುಳುನಾಡ ಒಂದು ಸಂಸ್ಕೃತಿಯನ್ನು ತೋರಿಸುವುದು. ಇಲ್ಲಿಯ ವ್ಯವಸ್ಥೆ ಅಂದರೆ ಇಲ್ಲಿ ಸಹ ನಮ್ಮ ಬೆಂಗಳೂರಿನ ಗುಣರಂಜನ ಆಗಲಿ, ನಮ್ಮ ಗುರುಕಿರಣರಾಗಲಿ, ನಮ್ಮ ನೆಚ್ಚಿನ ಶಾಸಕರಾದ ಅಶೋಕ್ ಕುಮಾರ್ ರೈಗಳಾಗಲಿ ಎಲ್ಲರೂ ವ್ಯವಸ್ಥಿತವಾಗಿ ಇಲ್ಲಿ ಒಂದು ವ್ಯವಸ್ಥೆ ಜನಗಳಿಗೆ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿಯ ಪರಿಸರದಲ್ಲಿ ಎಲ್ಲರೂ ನಮ್ಮ ಎಲ್ಲ ತುಳು ಸಂಸ್ಕೃತಿಯನ್ನು, ಎಲ್ಲ ನಮ್ಮ ಇಲ್ಲಿಯ ಬೆಂಗಳೂರಿನಲ್ಲಿ ಇರುವವರು ತುಳು ಸಂಸ್ಕೃತಿಯನ್ನು ಮೆಚ್ಚಿಕೊಂಡು ಇಲ್ಲಿಯ ವ್ಯವಸ್ಥೆಯನ್ನು ಕಂಬಳ ಸಮಿತಿಯವರು ಎಲ್ಲ ಸೇರಿಕೊಂಡು ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಇಲ್ಲಿ ಒಂದು ಈಗ ನಮ್ಮ ದಕ್ಷಿಣ ಕನ್ನಡದ ಜಾತ್ರೆ ಕಂಬಳ ಜಾತ್ರೆ ಆಗಿ ಹೋಗಿದೆ. ಇಲ್ಲಿಗೆ ರೈತಾಪಿ ವರ್ಗದಿಂದ ಎಲ್ಲ ರೈತರು ಬಂದಿದ್ದಾರೆ. ಎಲ್ಲ ವ್ಯವಸ್ಥೆಗಳು ಸುಸೂತ್ರವಾಗಿ ನಡೆದಿದೆ. ಎಲ್ಲ ಈಗ ಊಟದ ವ್ಯವಸ್ಥೆ ಆಗಲಿ, ಒಂದು ಸ್ವಚ್ಛತೆ ವ್ಯವಸ್ಥೆ ಆಗಲಿ, ಎಲ್ಲವೂ ಪರ್ಫೆಕ್ಟಾಗಿ ಆಗಿದೆ. ಇದು ತುಳು ಸಂಸ್ಕೃತಿಯನ್ನು ನಮ್ಮ ಕರ್ನಾಟಕ ಅಲ್ಲ, ಇಡೀ ದೇಶಕ್ಕೆ ಒಂದು ತೋರಿಸುವಂಥ ಕಂಬಳದ ಒಂದು ಜಾತ್ರೆಯನ್ನೇ ನಾವು ದೊಡ್ಡ ಮಟ್ಟದಲ್ಲಿ ಮಾಡಿದ್ದೇವೆ. ಇದು ನಮ್ಮ ಅಶೋಕ್ ಕುಮಾರ್ ರೈಗಳ ಒಂದು ಬಹುದೊಡ್ಡ ಸಾಧನೆ ಅಂತ ಹೇಳ್ಬೋದು. ನಮ್ಮ ಕಂಬಳ ಬೆಂಗಳೂರು ಕಂಬಳ ಇದು ಒಂದು ಕರಾವಳಿಯ ಕ್ರೀಡೆ ಆಯಿತಾ. ಇದು ಇವಾಗ ಬೆಂಗಳೂರಿಗೆ ಬಂದಿದೆ. ತುಂಬ ನೀವು ಒಂದು 60 ದಿವಸದಿಂದ ತಯಾರಿಯಾಗಿ ನಿನ್ನೆಯಿಂದ ಅದ್ದೂರಿಯಲ್ಲಿ ನಡೀತಾ ಇದೆ. ನಾವು ಇವಾಗ ಬೆಂಗಳೂರಲ್ಲಿದ್ದೇವಾ ಮಂಗಳೂರಲ್ಲಿದ್ದೇವಾ ಅಂತೇಳಿ ಆಗ್ತಾ ಇದೆ. ಎಲ್ಲಿ ನೋಡಿದರೂ ತುಳು ಮಾತಾಡ್ತಾ ಇದ್ದಾರೆ. ಮತ್ತು ಈ ಕ್ರೀಡೆ ಮಂಗಳೂರಿನ ಕ್ರೀಡೆ, ಇಲ್ಲೊಂದು ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ನಡೀತಾ ಇದೆ. ಇನ್ನಷ್ಟು ಇದು ಎಲ್ಲ ಕೇಳ್ತಾ ಇದ್ದಾರೆ ಪ್ರತಿ ವರ್ಷ ಆಗಲಿ ಅಂತ. ಅದರಲ್ಲೂ ಇದು ಇವತ್ತು ನಾಳೆ ಚೆನ್ನಾಗಿ ಮೂಡಿ ಬರಲಿ. ದೇವರ ಇದರಿಂದ ಮಲರಾಯ ಕೂಡ ಬಂದಿದ್ದಾರೆ. ಆದರೂ ಅದೆಲ್ಲ ಕಡಿಮೆಯಾಗಿ ಉತ್ತಮ ರೀತಿಯಲ್ಲಿ ಚೆನ್ನಾಗಿ ನಡೀಲಿ, ಒಂದು ಹೆಸರುವಾಸಿಯಾಗಲಿ, ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಪಸರಿಸಲಿ ಎಂದು ಎಂಕಲ ಊರು ಟೈಪ್ನಾಗ ಕಂಬಳದ ಉಯರ ಆತದೆ. ಎಂಕಲ ಬೆಂಗಳೂರು ಬಂದ ಒಂದು 25-30 ವರ್ಷ ಅಂಡ್ ಅಂಚ ಎಂಕಲ ಇಲ್ಲದ ಎದುರೇ ಕಂಬಳ ಒಂದಿಪ್ಪು ಎಂಕಲ ಭಾರಿ ಖುಷಿ ಅಂಚ ತುಯರ ಬರ್ತದೆ. ಎಂಕಲ ಧನ್ವಂತರಿ ಕ್ಲಿನಿಕಲ್ ಲ್ಯಾಬೊರೇಟರಿ ಪುತ್ತೂರು 2004ರಿಂದ ಪ್ರಯೋಗಾಲಯ ಕ್ಷೇತ್ರದಲ್ಲಿ ವಿಶ್ವಾಸಾರ್ಹ ಸೇವೆ. ಪುತ್ತೂರಿನ ಏಕೈಕ ಸಂಪೂರ್ಣ ಸ್ವಯಂ ಚಾಲಿತ ರಕ್ತ ತಪಾಸಣಾ ಕೇಂದ್ರ. 500ಕ್ಕೂ ಹೆಚ್ಚು ವಿಧದ ತಪಾಸಣಾ ಸೌಲಭ್ಯಗಳು, 25ಕ್ಕೂ ಅಧಿಕ ರಕ್ತ ಪರೀಕ್ಷೆ ಪ್ಯಾಕೇಜ್ಗಳು, ಮನೆ ಬಾಗಿಲಿನಿಂದಲೇ ಸ್ಯಾಂಪಲ್ ಕಲೆಕ್ಷನ್ ಸೌಲಭ್ಯ, ತ್ವರಿತ ಖಚಿತ ಫಲಿತಾಂಶಕ್ಕಾಗಿ ಅತ್ಯಾಧುನಿಕ ಲ್ಯಾಬ್ ಉಪಕರಣಗಳು, ಇಮೇಲ್ SMS ಅಲರ್ಟ್ ಮೂಲಕ ರಿಪೋರ್ಟ್ ವ್ಯವಸ್ಥೆ, ನಿಖರ ಪಾರದರ್ಶಕ ರಕ್ತ ಪರೀಕ್ಷಾ ಫಲಿತಾಂಶಗಳಿಗೆ ಭೇಟಿ ನೀಡಿ. ಧನ್ವಂತರಿ ಕ್ಲಿನಿಕಲ್ ಲ್ಯಾಬೊರೇಟರಿ, ಹೆಡ್ ಆಫೀಸ್ ಧನ್ವಂತರಿ ಕಾಂಪ್ಲೆಕ್ಸ್, ಮೇನ್ ರೋಡ್, ಪುತ್ತೂರು. ಬ್ರಾಂಚಸ್ ದರ್ಬೆ, ಬುಳುವಾರ್, ಸುಳ್ಯ, ಮಾಡಾವ್, ಈಶ್ವರಮಂಗಲ, ವಿಟ್ಲ.